ಅಷ್ಟಮಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಎಸ್ ವೀಕ್ಷಕರ, ಅಲ್ಲಿ ಪುಟ್ಟ ಪುಟ್ಟ ಕೃಷ್ಣ ರಾಧೆಯರು ಆಟವಾಡ್ತಾ ಇರ್ತಾರೆ. ಜೊತೆಗೆ ಯಶೋಧಿಯರು ಕೂಡ ಕೃಷ್ಣನನ್ನ ಎತ್ತಿಕೊಂಡು ಮುದ್ದಾಡ್ತಾ ಇರ್ತಾರೆ, ನಲ್ದಾಡ್ತಾ ಇರ್ತಾರೆ. ಹೌದು, ಆ ಪ್ರದೇಶವನ್ನ ಒಮ್ಮೆ ನೀವು ನೋಡಿದ್ರೆ ಎಲ್ಲೋ ಮತ್ತೊಮ್ಮೆ ನಾವು ದ್ವಾಪರ ಯುಗಕ್ಕೆ ಹೋಗಿದ್ದೇವಾ ಅನ್ನುವ ಫೀಲ್ ಅನ್ನ ಕೊಡುತ್ತೆ. ನಾವು ಹೇಳ್ತಾ ಇರೋದು ಬಿಗ್ ಬಜಾರ್ ನಲ್ಲಿ ನಡೆದ ರಾಧಾ ಕೃಷ್ಣ ಯಶೋಧ ಕೃಷ್ಣರ ರಂಗಿನಾಟದ ನೆನಪನ್ನ. ಹೌದು, ಬಿಗ್ ಬಜಾರ್ ನಲ್ಲಿ ಅಷ್ಟಮಿ ಪ್ರಯುಕ್ತ ಮುದ್ದುರಾದ ಮುದ್ದು ಕೃಷ್ಣ ಮತ್ತು ಯಶೋಧ ಕೃಷ್ಣ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಆ ಸ್ಪರ್ಧೆಯ ಒಂದು ವಿಶೇಷವಾದ ಝಲಕ್ ಇದೀಗ ನಿಮ್ಮ ಮುಂದೆ. ಕೊಡವಿಗೊಡೆಯ ಶ್ರೀಕೃಷ್ಣನ ಪವಿತ್ರ ನೆಲದಲ್ಲಿ ಎಲ್ಲ ಗಣ್ಯರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು. ಕಳೆದ 7 ವರ್ಷದಿಂದ ನಿರಂತರವಾಗಿ ಉಡುಪಿಯ ಅಷ್ಟಮಿಗೆ ಇನ್ನಷ್ಟು ಮೆರುಗನ್ನು ನೀಡುವುದಕ್ಕಾಗಿ ಬಿಗ್ ಬಜಾರ್ ಹಮ್ಮಿಕೊಂಡು ಬಂದಿರುವಂಥ ಈ ಮುದ್ದು ಕೃಷ್ಣ ಸ್ಪರ್ಧೆಯ ಸಂಭ್ರಮದಲ್ಲಿ ನಾವೆಲ್ಲ ಪಾಲು ಪಡೀತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಲಿಕ್ಕಿರುವಂಥದ್ದು. ಇದಕ್ಕೂ ಮೊದಲು ಬಂದಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಈ ಸಂಸ್ಥೆಯ ಈ ಭಾಗದ ಯೂನಿಟ್ ಹೆಡ್ ಆಗಿರುವಂಥ ರಾಘವೇಂದ್ರ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ರಾಘವೇಂದ್ರ ಆಚಾರ್ಯ ಅವರಿದ್ದಾರೆ. ಉಡುಪಿಯ ಖ್ಯಾತ ಧಾರ್ಮಿಕ ಚಿಂತಕರು, ಹಲವಾರು ಸಮಾಜಮುಖಿ ಹೋರಾಟಗಳಲ್ಲಿ, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂಥ ರಾಘವೇಂದ್ರ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದಷ್ಟು ಧಾರ್ಮಿಕ ಶುಭ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತಿಸಬೇಕಾಗಿ ದೀಪಕ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು, ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಮೀನಾಕ್ಷಿ SN ಅವರು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. वक्रतुंड महाकाय सूर्यकोटि
ಸರ್ವಕಾರ್ಯೇಷು ಸರ್ವದಾ. ತನ್ನ ಅದ್ಭುತ ಕಂಠಸಿರಿಯಿಂದ ಪ್ರಾರ್ಥನೆಯನ್ನು ನಡೆಸಿಕೊಟ್ಟು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಚಾಲನೆಯನ್ನು ಕೊಟ್ಟಂಥ ಮೀನಾಕ್ಷಿ ಅವರಿಗೆ ಧನ್ಯವಾದಗಳು. ಶ್ಲಾಘಾ ಶೆಟ್ಟಿಯವರು ತಮಗೆಲ್ಲ ಗೊತ್ತಿದ್ದ ಹಾಗೆ 800ಕ್ಕೂ ಅಧಿಕ ನೃತ್ಯ ಪ್ರದರ್ಶನವನ್ನು ನೀಡಿ ರಾಷ್ಟ್ರದಾದ್ಯಂತ ಕರಾವಳಿಯ ಹೆಸರನ್ನು ಪ್ರಸಿದ್ಧಿಗೆ ತಂದಂಥ ಹೆಣ್ಣುಮಗಳು. ವಿಶೇಷವಾಗಿ ಯಕ್ಷಗಾನದಲ್ಲಿ ಆಸಕ್ತಿಯನ್ನಿಟ್ಟುಕೊಂಡು 50ಕ್ಕೂ ಅಧಿಕ ಪ್ರದರ್ಶನವನ್ನು 150ಕ್ಕೂ ಅಧಿಕ ಪ್ರದರ್ಶನವನ್ನು ಕೊಟ್ಟಂಥ ಅದ್ವಿಕಾ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಡಾಕ್ಟರ್ YN ಶೆಟ್ಟಿಯವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಶ್ವರ್ ಚಿಟ್ಪಾಡಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ರಾಘವೇಂದ್ರ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಶ್ವರ್ ಚಿಟ್ಪಾಡಿ ಅವರು ಸಿರಿ ತುಳು ಚಾವಡಿಯ ಮೂಲಕ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಈಶ್ವರ ಚಿಟ್ಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ YN ಶೆಟ್ಟಿಯವರು ಈ ಸಿರಿ ತುಳು ಚಾವಡಿ ಇದರ ಗೌರವಾಧ್ಯಕ್ಷರು ಮತ್ತು ಬಹಳ ಪ್ರಮುಖವಾಗಿ ಸಾಹಿತ್ಯ ಅಕಾಡೆಮಿಯ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ನೇಮಕಾಗಿರುವಂಥ YN ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ಲಾಘಾ ಅವರು ಸೇರಿಕೊಂಡಿದ್ದಾರೆ. ಕರಾವಳಿಯ ಮತ್ತೊಂದು ಪ್ರತಿಭೆ, ಹಲವಾರು ವೇದಿಕೆಗಳಲ್ಲಿ ಈಗಾಗಲೇ ಮಿಂಚಿರುವಂಥ ಶ್ಲಾಘಾ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಶ್ಲಾಘಾ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ಪುಟಾಣಿಗಳಿಗೋಸ್ಕರ ನಡೀತಾ ಇರುವಂಥ ಕಾರ್ಯಕ್ರಮ. ಪುಟಾಣಿಗಳ ಕೈಯಿಂದಲೇ ಇದನ್ನು ಉದ್ಘಾಟಿಸಬೇಕು ಅನ್ನುವಂಥ ಆಯೋಜಕರ ಒಂದು ಆಸೆ ಏನಿದೆ ಅದನ್ನು ಈಡೇರಿಸೋದಕ್ಕೋಸ್ಕರ ಶ್ಲಾಘಾ ಮತ್ತು ಅದ್ವಿಕಾ ಶೆಟ್ಟಿ ಇಬ್ಬರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂಥ ಶುಭಂ ದೀಕ್ಷಿತ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದೆ. ಈ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಒಂದು ಮಾರಾಟ ಮಳಿಗೆ ಯಾಕೋಸ್ಕರ ಉಡುಪಿಯಲ್ಲಿ ಆಯೋಜನೆ ಮಾಡಿಕೊಂಡು ಬಂದಿದೆ ಅನ್ನುವಂಥ ಒಂದಷ್ಟು ವಿಚಾರವನ್ನು ನಮ್ಮೊಂದಿಗೆ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ ದೀಪಕ್ ಅವರು, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಅವರು, ಪ್ರಾಸ್ತಾವಿಕ ಭಾಷಣದ ಮೂಲಕ. Good afternoon, ladies and gentlemen. Big Bazaar, Udupi. We have been started in 2007 and we have been serving all our Big Bazaar customers for last 10 years. We have been offering all good offers, promotions. One of two biggest promotions throughout the year, that is in January, Big Day, and August, Big Day. Through this, all promotions, we are offering good prices and good offerings on all Indian brand and other brand products to all our Big Bazaar customers. And also we are offering loyalty program like payback card, T24 free recharge and profit club, such as loyalty program to all our Big Bazaar customers to benefit their own. ಗಣ್ಯರೇ, ಅತಿಥಿಗಳೇ, ಮಕ್ಕಳೇ, ಮಕ್ಕಳ ತಾಯಂದಿರೇ, ಇವತ್ತೊಂದು ವಿಶಿಷ್ಟವಾದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕೃಷ್ಣ ಅಂತ ಹೇಳುವಾಗ ಕೃಷ್ಣ ಕರ್ಷತಿ ಇತಿ ಕೃಷ್ಣ, ಕೃಷ್ಣನ ಹೆಸರೇನ ಒಂದು ಡೆಫಿನೇಷನ್ನೇ ಹಾಗೆ, ವ್ಯಾಖ್ಯಾನವೇ. ಕರ್ಷತಿ, ಆಕರ್ಷತಿ, ಯಾವುದು ಆಕರ್ಷಣೆ ಮಾಡ್ತದೋ, ಪ್ರಪಂಚದಲ್ಲಿ ಯಾವುದು ಎಲ್ಲಕ್ಕಿಂತ ದೊಡ್ಡ ಆಕರ್ಷಣೆ ಮಾಡುವ ಶಕ್ತಿಯೋ ಆ ಶಕ್ತಿಯನ್ನೇ ಕೃಷ್ಣ ಅಂತ ಹೇಳಿ ಕರ್ಷತಿ ಇತಿ ಕೃಷ್ಣ ಹಾಗೆ ಕರೆದಿದ್ದಾರೆ.
ಇವತ್ತು ಈ ಮಕ್ಕಳಿಗೆ ಸಂಭ್ರಮ ಏನು ಅಂತ ಹೇಳಿದರೆ, ಅವರಿಗೆ ಕೃಷ್ಣನ ಬೇರೆ ಬೇರೆ ಆ ಘಟನೆಗಳ ಜೀವನದ ಬಾಲಲೀಲೆಗಳ ವೇಷವನ್ನು ಹಾಕಿ ಮಕ್ಕಳಿಗೆ ಒಂದು ತರಹದ ಒಂದು ಸಂಸ್ಕಾರವನ್ನು ಅದು ಕೊಡುವ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಅವರಿಗೆ ಇದು ಸಣ್ಣದೆಲ್ಲ ಹಾಕಿದ್ದುಂಟಲ್ವಾ, ಇದು ಅವ್ರಿಗೆ ದೊಡ್ಡದಾಗುವಾಗಲೂ ಅವರಿಗೆ ನೆನಪಿರ್ತದೆ. ಕೆಲವು ನಮಗೆ ಸಣ್ಣಂದಿನ ಘಟನೆಗಳು ಎಷ್ಟೋ ವರ್ಷ ಹೋದ ಮೇಲೂ ನಮಗೆ ನೆನಪಿರ್ತದೆ, ಯಾಕೆ ಅಚ್ಚಳಿಯದೆ ಉಳಿದಿರ್ತದೆ ನೆನಪಿನಲ್ಲಿ. ಗೌರವಾನ್ವಿತ ಸಾಧಕರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಬಿಗ್ ಬಜಾರ್ ಹಮ್ಮಿಕೊಂಡಿದೆ. ವೇದಿಕೆಗೆ ಆಗಮಿಸಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿದ್ದ ಗಣ್ಯರಿಗೆ ಮತ್ತು ಇಲ್ಲಿ ನೆರೆದ ಎಲ್ಲ ಸಭಾಸದರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನನಗೆ ಈಶ್ವರ್ ಚಿಟ್ಪಾಡಿಯವರು ಇವತ್ತು ಈ ಸಭೆಗೆ ಬರುವ ಕೇಳಿಕೊಂಡ್ರು. ಅವರಿಗೆ ನನ್ನ ಮೇಲೆ ಅದೇನೋ ಪ್ರೀತಿ ಗೌರವ. ಕ್ರಿಶ್ಚಿಯನ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದವರು ಈಶ್ವರ್ ಚಿಟ್ಪಾಡಿಯವರು. ಅವರೊಟ್ಟಿಗೆ ನಾನು ಸ್ವಲ್ಪ ಭಾಗವಹಿಸಿದ್ದೆ. ಆ ಒಂದು ಒಡನಾಟ ನನ್ನಲ್ಲಿ ಮತ್ತು ಈಶ್ವರ್ ಚಿಟ್ಪಾಡಿಯವರಲ್ಲಿ ಇದೆ. ಹಾಗಾಗಿ ನಾನು ಇವತ್ತು ಈ ಸಭೆಗೆ ಬರುವ ಹಾಗಾಗಿದೆ. ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗತ್. ಪ್ರಾಯಶಃ ಇವತ್ತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಮಾತೆಯರೇ, ಪುಟಾಣಿಗಳೇ, ಎಲ್ಲ ಕೃಷ್ಣರು ಕೆಲವೊಬ್ಬರು ಅಳ್ಳಿಕ್ಕೆ ಶುರು ಮಾಡಿದ್ದಾರೆ. ತಾಯಂದರು ಸಂತೈಸ್ತಾ ಇದ್ದಾರೆ. ಅವರಿಗೆ ಹಾಕಿದ ವೇಷ ಕಿರಿಕಿರಿ ಆಗ್ತಾ ಉಂಟು. ಕೆಲವು ಮುದ್ದು ಕೃಷ್ಣರು ಮಲಗಿದ್ದಾರೆ. ನಾನು ಉದ್ದುದ್ದ ಭಾಷಣ ಮಾಡೋದು ಸರಿಯಲ್ಲ ಅನ್ನಿಸ್ತದೆ. ಅಲ್ಲಿ ತಾಯಿ ಆ ಕೃಷ್ಣ ವೇಷದ ಮಗುವನ್ನು ಸಂತೈಸುವಂಥದ್ದು ಬಹಳ ಕಾಣುವಂಥದ್ದು, ಬಹಳ ಅವರ ಒಳಗಿರುವಂತಹ ಭಾವನೆಗಳನ್ನು ಹೊರಗೆ ಹಾಕ್ತಾಯಿದೆ. ನಾವು ನನ್ನ ಮಗು ಕೃಷ್ಣ, ನಾನು ಯಶೋದೆ ಅನ್ನುವಂತಹ ಈ ಭಾವನೆ ಏನಿದೆ ಅದು ಇಲ್ಲಿ ಶ್ರೇಷ್ಠವಾದದ್ದು. ನಾವು ಹಿಂದೂಗಳಿಗೆ ಸಾಕಷ್ಟು ದೇವರಿದ್ದಾರೆ. ಅದರಲ್ಲಿ ಬಾಲ್ಯದ ದೇವರನ್ನು, ಕೃಷ್ಣನನ್ನು ನಾವು ಸಂತೋಷಪಟ್ಟದ್ದು ಅಥವಾ ಸಂಭ್ರಮಿಸಿದ್ದು ಪ್ರಾಯಶಃ ಯಾವ ದೇವರನ್ನೂ ಇಲ್ಲ. ಇವತ್ತು 4 ಜನ ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಕೃಷ್ಣ ಕೂಡ ತನ್ನ ಕರ್ಮಯೋಗದಲ್ಲಿ ಹೇಳಿದಂತಹ ಕರ್ಮವನ್ನೇ ದೇವರು ಅಂತ ಹೇಳಿದ ಹಾಗೆ ಕೆಲಸವನ್ನು ಮಾಡಿದಂತಹ ಈ ಸಾಧಕರಿಗೆ ಸನ್ಮಾನ ಮಾಡಿದ್ದು ಒಂದು ಥರದ ಸಾರ್ಥಕತೆ.
ಕೃಷ್ಣೆಯರ ಜೊತೆ ಯಶೋಧ ಕೃಷ್ಣರು ಹೇಗೆಲ್ಲ ಕುಣಿದ್ರು, ಇನ್ನೊಂದಷ್ಟು ರಾಧಾ ಕೃಷ್ಣ ಮತ್ತು ಯಶೋಧ ಕೃಷ್ಣರ ರಂಗಿನಾಟವನ್ನ ತೋರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ನಾಮದ ಬಳಿಕ ಮತ್ತೊಮ್ಮೆ ಅಷ್ಟಮಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಗ್ ಬಜಾರ್ನ ತುಂಬಾ ಕಲರವನ್ನ ಹುಟ್ಟಿಸ್ತಿದ್ದಂತಹ ರಾಧಾ ಕೃಷ್ಣರು ಮತ್ತು ಯಶೋಧ ಕೃಷ್ಣರ ರಂಗಿನಾಟ, ನೃತ್ಯ, ಸೊಬಗನ್ನ ಇದೀಗ ನಿಮ್ಮ ಮುಂದಿಡ್ತೇವೆ. ಆರೇನು ಎಂಕುಲು ಲೆತ್ತದ ದೇಗನಗ ಆರು ಕೊನೆ ತೀರ್ಪುಡು ಎಲ್ಲ ನಿಗಲಿದಾಲ ಬೇಜಾರವರೇ ಬಲ್ಲಿ ಒಂಜಿ ಎಡ್ಡೆ ಕೃಷ್ಣನ ವೇಷ ಪಾಡ್ತಿನ ಹೇಗೂ ತತ್ತುಪೋರೆ ಬಲ್ಲಿ ಬಂದ ಉದ್ದೇಶಡು ಪ್ರಶಾಂತ್ ಶೆಟ್ಟಿ ಎಂಕಲ್ ನಟುಲ್ಲೇರು ಆರು ಈ ವರ್ಷ ಪುಸತಾದ ಇಡೇ ಬೈದೇರು ಎಂಕಲ್ ನೊಟ್ಟುಗು ದುಮ್ಮುದಿಂಚಿಲ್ಲ ಉಳ್ಳೇರು ಎರಡು ಪಕ್ಕ ಮೂಜಿನೇದಾದ ಸಂಗೀತ ಟೀಚರ್ ಮೀನಾಕ್ಷಿ ಎಚ್ ಎಂ ಬಂದು ಮೇರೆ ಕೊಡಂಕೂರು ತೆಂಕನಿಡಿಯೂರು ಶಾಲೆಡು ಟೀಚರ್ ಆದುಲ್ಲೇರು ಮೇರೆ ಎಂಕಲ್ ನೆಟ್ಟು ಸಂಗೀತದ ಬಗ್ಗೆ ಮಸ್ತ್ ಜೋಕ್ಲೆ ಕಲ್ಪಕೊಲು ಕೊರೊಂದುಲ್ಲೇರು ಆತ ಮಾತ್ರ ಆತು ಮೇರೆಗಳ ಸಾಂಸ್ಕೃತಿಕ ಜಗತ್ತದ ಬಗ್ಗೆ ಮಸ್ತ್ ತೀರೊಂದೇರು ಮೇರೆ ಮೀನಾಕ್ಷಿ ಎಚ್ ಎಂ ಎಂದು ಮೊಗಲು 3 ಜನ ಇನಿ ನಮ್ಮ ತೀರ್ಪುಗಾರಾದ ಉಪೇರು ಮೊಗಲಿಗೆ ನಿಗಲ್ನ ಮಾತ ಒಂಜಿ ಮಲ್ಲ ಕೈ ತಾಟಿದ ಒಟ್ಟು ಕರತಾಡದೊಂದಿಗೆ ಅವರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಪ್ರಶಾಂತ್ ಶೆಟ್ಟಿ ಇವರಿಗೆ, ಸ್ವಪ್ನ ಮೀನಾಕ್ಷಿ ಎಚ್ ಎಂ ಅವರಿಗೆ ಮತ್ತು ಸ್ವಪ್ನ ಸುರೇಶ್ ಅವರಿಗೆ 4 ಕ್ಯಾಟಗರಿ ನಡಪುಂಡು ಕಾರ್ಯಕ್ರಮ 4 ಮೊಗಲೆ ಜಡ್ಜಸ್ ಆದ ಪೇರು ಇತ್ತ ಬೋದು ಕುಲಿಯರ ನಾಡ ಎಡಮ ಗಂಟೆ ಮಟ್ಟ ಮೊಗಲೆ ಲಕ್ಕೆರೆ ಇಜ್ಜಿ ಲಕ್ಕೆರೆ ನಿಗಲು ಬುಡ್ಪಿನ್ಲ ಬೋಡ್ಚಿ ಪಣಂದು ಅಗಲೆಗೆ ಮಾತೆರೆಗಳ ಒಂಜಿ ಕುಡರ ಸ್ವಾಗತ ಮಲ್ತೊಂದು
ಇನ್ನಷ್ಟು ಪುಟಾಣಿ ರಾಧಾಕೃಷ್ಣರು ಮತ್ತು ಯಶೋಧ ಕೃಷ್ಣರು ಆಟವಾಡಿದ್ದು ನೃತ್ಯವಾಡಿದ್ದನ್ನ ತೋರ್ಸೋಕಿದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಅಷ್ಟಮಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಪುಟಾಣಿ ರಾಧಾಕೃಷ್ಣರನ್ನ ನಾವೆಲ್ಲ ಕಾಣೆ ನೋಡ್ತೇವೆ. ಆದ್ರೆ ಯಶೋಧ ಕೃಷ್ಣೆಯರು ಬಹಳ ಅಪರೂಪದಲ್ಲಿ ಕಾಣಸಿಗ್ತಾರೆ. ಅಂತಹ ಯಶೋಧ ಕೃಷ್ಣೆಯರು ಅಷ್ಟೇ ಹುರುಪಿನಿಂದ ಅಷ್ಟೇ ಹುಮ್ಮಸ್ಸಿನಿಂದ ಹೆಜ್ಜೆ ಹಾಕಿದ್ದಾರೆ. ಬನ್ನಿ ಹೇಗಿತ್ತು ಅವರ ನೃತ್ಯ ಅಂತ ನೋಡೋಣ. मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा मठ की सीमाखन फिर से चुरा गोपियों का विरहा तू आँखें मिठा
ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆಟ್ಟಿದರಮ್ಮ. ಹಿಡಿದು ಹಣಿಯನು ಮೆಟ್ಟಿ ಬಾಲವ ಪಿಡಿದು ಬೆಳಗ್ಗೆ 1:15 ಥ್ಯಾಂಕ್ ಯು ಸರ್. ಜೋರಾದ ಚಪ್ಪಾಳೆಯನ್ನು ತಟ್ಟಿ ವಿಜೇತರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಸಿರಿ ತುಳುಚಾವಡಿ ಹಮ್ಮಿಕೊಳ್ಳುವ ಮುಂದಿಲ್ದ ಕೂಟ, ಅಂಗನದ ಐಸಿರಿ, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಆಯೋಜಿಸಿ ತುಳು ಭಾಷೆಯ ಬಗ್ಗೆ ತುಳು ಸಲ್ಲಿಸುವ Big round of applause to Adish Shanai's parents. And
Yashode Krishna Panna Anand 2017. Thank you so much, madam. And first prize, the last prize and first prize goes to Krishna. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಜಾರ್ ಆಯೋಜಿಸಿದ್ದ ಮುದ್ದು ಕೃಷ್ಣ ಮುದ್ದುರಾದ ಸ್ಪರ್ಧೆ ಹೇಗಿತ್ತು, ಜೊತೆಗೆ ಯಶೋಧ ಕೃಷ್ಣಿಯರು ಹೇಗೆಲ್ಲ ಹೆಜ್ಜೆ ಹಾಕಿದ್ರು ಅಂತ. ಇದು ಇವತ್ತಿನ ವಿಶೇಷ ಅಷ್ಟಮಿ ಸ್ಪೆಷಲ್. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.